ಮತ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದಾರೆ, ಚೆನ್ನಾಗಿದ್ದಾರಲ್ವಾ? ಇವತ್ತಿನ ಒಂದು ವಿಡಿಯೋ ಏನಂದರೆ, ನಮ್ಮ ಆನೆಗೆ ಮದ ಬರ್ತಾ ಇದೆ. ಅದು ಯಾವ ಥರ ಮದ, ಏನಕ್ಕೆ ಮದ ಬರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ಕೊಡೋಣ. ಬನ್ನಿ ಅದ್ರ ಬಗ್ಗೆ ಮಾತಾಡೋಣ, ಓಕೆನಾ? ಮತ್ತೆ ಬನ್ನಿ ಈಗ ಮಾತಾಡ್ಕೊಂಡು ಬರೋಣ. ಮದ ಏನಕ್ಕೆ ಆನೆಗಳಿಗೆ ಬರುತ್ತೆ ಅಂತ ಇವಾಗ ಸ್ವಲ್ಪ ನೀಟಾಗಿ ಹೇಳೋಣ. ಇಷ್ಟು ದಿನ ನಾನೇ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದೆ, ಇವತ್ತು ನಮ್ಮ ಫ್ರೆಂಡ್ ಅವ್ರು ಮಾಡ್ತಿದ್ದಾರೆ. ಹೊರಗಿಲ್ಲ ನಮ್ಮ ಆನೆ ಬಗ್ಗೆ ಹಂಗೆ ಮಾತಾಡ್ಕೊಂಡು ಹೋಗೋಣ. ಒಂದು ಆನೆಗೆ ಇಷ್ಟು ವಯಸ್ಸಿಗೆ ಮದ ಬರ್ಬೋದು ಅನ್ನೋದ್ರ ಬಗ್ಗೆನೇ ಈ ವಿಡಿಯೋ. ಯಾವ ಥರ ಏನಕ್ಕೆ ಮದ ಬರುತ್ತೆ ಅನ್ನೋದ್ರ ಬಗ್ಗೆನೇ ತುಂಬ ಜನ ಕೇಳ್ತೀರಾ ನೀವು. ಏನಂದರೆ ಒಂದು ಆನೆಗೆ ಏನಕ್ಕೆ ಮದ ಬರುತ್ತೆ ಅನ್ನೋದ್ರ ಬಗ್ಗೆನೇ ನೀವು ಕೇಳ್ತೀರಾ. ಅದ್ರ ಬಗ್ಗೆನೇ ಒಂದು ವಿಡಿಯೋ ಇವಾಗ. ಬನ್ನಿ ಅದ್ರ ಬಗ್ಗೆ ಒಂದು ವಿಡಿಯೋ ನೀಟಾಗಿ ಹೇಳೋಣ. ನಿಮಗೆ ಎಷ್ಟು ನಮ್ಮ ಕೈಯಲ್ಲಿ ಹೇಳೋಕ್ಕಾಗುತ್ತೋ ಅಷ್ಟೇ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಏನು ಈ ವಿಡಿಯೋನ ಯಾರು ತಪ್ಪಾಗಿ ಏನು ತಿಳ್ಕೊಬೇಡಿ, ಇರೋದನ್ನೇ ಹೇಳೋದು ಅಷ್ಟೇ ನಾವು. ಒಂದು ಆನೆಗೆ ಅಮ್ಮಮ್ಮ ಅಂದರೆ ಮದ ಬಂದರೆ ಒಂದು 6 ತಿಂಗಳು ಇರುತ್ತೆ, 3 ತಿಂಗಳು ಇರುತ್ತೆ. ಆ ಥರ ಒಂದೊಂದು ಟೈಪಲ್ಲಿ ಆನೆ ಬರುತ್ತೆ, ಮದ ಬರುತ್ತೆ ಆನೆಗೆ. ಆದರೆ ಒಂದು ವಿಷಯ ಏನಂದರೆ, ಆನೆಗೆ ಮದ ಅನ್ನೋದು ಏನಕ್ಕೆ ಬರುತ್ತೆ ಅದ್ರ ಬಗ್ಗೆನೇ ಮಾತಾಡೋಣ. ಸ್ವಲ್ಪ ಇಲ್ಲಿ ಬನ್ನಿ, ಮುಂದೆ ಬನ್ನಿ, ನಮ್ಮ ಆನೆ ತಿಂತಾ ಇದೆ, ಹಾಗೆ ನೋಡ್ಕೊಂಡು ಮಾತಾಡೋಣ. ಆನೆಗೆ ಏನಕ್ಕೆ ಮದ ಬರುತ್ತೆ ಅಂತ ಹೇಳಿದ್ರೆ ಏನಿಲ್ಲ, ಒಂದು ಹೆಣ್ಣಿನ ಸಂಬಂಧಕ್ಕಾಗಿ ಆನೆಗಳಿಗೆ ಮದ ಬರೋದು. ಒಂದು ಸಂಬಂಧ ಅನ್ನೋದು ನಿಮಗೆ ಅಷ್ಟು ಬಿಡಿಸಿ ಹೇಳೋದು ಬೇಕಾಗಿಲ್ಲ, ನಿಮಗೆ ಸಿಂಪಲಾಗಿ ಹೇಳ್ತೀನಿ. ಒಂದು ಈ ಹೆಣ್ಣಿನ ಒಂದು ಸಂಬಂಧ ಒಂದು ಇದಾಗೋದಕ್ಕೇ ಮದ ಅನ್ನೋದು ಬರೋದು ಆನೆಗಳಿಗೆ. ಆ ಟೈಮಲ್ಲಿ ಆನೆಗಳು ಏನು ಮಾಡುತ್ತೆ ಅಂದರೆ, ಒಂದು ಹೆಣ್ಣು ಆನೆನ ಹುಡ್ಕೊಂಡು ಹೋಗೋ ಒಂದು ಮನಸ್ಥಿತಿ ಬರುತ್ತೆ, ಯಾವ ಆನೆಗಾದರೂ ಅಷ್ಟೇ. ಅದು ಕೆಲವೊಂದು ಸಣ್ಣ ಯಾವ ವಯಸ್ಸಿನ ಶುರು ಅಂದರೆ ಒಂದು 20 ವಯಸ್ಸಿನ ಮೇಲೆ ಇರೋ ಆನೆಗಳಿಗೆ ಮದ ಬಂದ ಮೇಲೆ ಈ ಥರ ಒಂದು ಇದಾಗುತ್ತೆ. ಆದರೆ ಸ್ಟಾರ್ಟಲ್ಲೇ ಹಿಂಗೆ ಬರೋದು, ಫುಲ್ ಇಳಿಯಲ್ಲ, ಲೈಟಾಗೇ ಬರ್ಬೋದು. ನೋಡ್ತಾ ಇರ್ಬೋದು ನೀವು, ಸ್ವಲ್ಪನೇ ಬಂದು ಆಮೇಲೆ ಅದು ಫುಲ್ಲಾಗಿ ಬಂದು ಕೂಡೋಗುತ್ತೆ ಹಿಂಗೆ. ಆ ಥರ ಆನೆಗಳು ನಮ್ಮ ಗಂಡಾನೆ ಜೊತೆ ಇರೋಕ್ಕೆ ಇಷ್ಟಪಡಲ್ಲ. ಒಂದು ಹೆಣ್ಣಾನೆನ ಹುಡ್ಕೊಂಡು ಹೋಗ್ತಾ ಇರ್ತದೆ ಕಾಡಲ್ಲಿ, ಅದು ಎಷ್ಟೇ ದೂರ ಆದರೂ ಸರಿ, ಅದು ಎಲ್ಲೇ ಇದ್ದರೂ ಒಂದು ಹೆಣ್ಣಾನೆನ ಅದು ಹುಡ್ಕೊಂಡು ಹೋಗುತ್ತೆ. ಆ ಟೈಮಲ್ಲಿ ಯಾವುದೇ ಒಂದು ಗಂಡಾನೆ ಬಂದರೂ ಅದ್ರ ಮಧ್ಯೆ ಒಂದು ಜಗಳ ಅನ್ನೋದು ಆಗೇ ಆಗುತ್ತೆ. ಆ ಟೈಮಲ್ಲಿ ಇವಾಗ ನಾರ್ಮಲ್ ಆಗಿರೋ ಒಂದು ಆನೆ, ಒಂದು ಮದ ಬಂದಿರೋ ಆನೆ ಮುಂದೆ ನಿಂತ್ಕೊಬಿಟ್ರೆ ಭಯ ಪಟ್ಕೊಬಿಡುತ್ತೆ. ಏನಕ್ಕಾದರೆ ಮದ ಅನ್ನೋದು ಅಷ್ಟೊಂದು ವಿಚಿತ್ರ, ಪವಿತ್ರ ಅಂತ ಹೇಳ್ಬೋದು. ಏನಕ್ಕಾದರೆ ಮದ ಇರೋ ಆನೆಗೆ ತುಂಬ ಕೋಪ ಜಾಸ್ತಿ. ಹೆಂಗೆ ಹೇಳಿದ್ರೆ ತುಂಬ ಬಿ ಪಿ ಅದಕ್ಕೆ. ಏನಕ್ಕಾದರೆ ಏನೇ ಆದರೂ ಅಷ್ಟೇ, ಅದ್ರ ಫುಲ್ ಟೆನ್ಷನ್ ಆಗ್ಬಿಟ್ಟು ತಲೆಯಲ್ಲಿ ಎಲ್ಲ ಅದು ಬೆಂಕಿ. ಅವಾಗ ಆ ಟೈಮಲ್ಲಿ ಆನೆಗಳು ಬೆಂಕಿ ಆಗೋಗಿರ್ತದೆ. ಅದಕ್ಕೆ ಒಂದು ಹೆಣ್ಣಿನ ಒಂದು ಸಂಬಂಧನೇ ಬೇಕಾಗಿರುತ್ತೆ ಹೊರತು ಅದ್ರ ಮಧ್ಯೆ ಯಾವ ಆನೆ ಬಂದರೂ ಏನೇ ಮಾಡಿದ್ರು ಅದು ಲೆಕ್ಕ ಮಾಡಲ್ಲ. ನೀವೇ ನೋಡ್ಬೋದು. ಆದರೆ ಇದಕ್ಕೆ ಲೈಟಾಗೆ ಬಂದಿದೆ, ಇದು ಫುಲ್ ಇಲ್ಲಿಂದ ಹಿಂಗೆ ಬಂದ್ಬಿಟ್ಟು ಇಲ್ಲಿ ಕೂಡೋಗ್ಬಿಡ್ತಾ. ಇದು ಕೂಡೋಗ್ಬಿಟ್ಟು ಆನೆ ಮಾತ್ರ ತುಂಬ ಡೇಂಜರ್ ಆಗಿತ್ತು. ಕೆಲವರು ಹೇಳ್ತಾರೆ ಏನೇನೋ ಹಂಗೆ ಹಿಂಗೆ ಅಂತ. ಆ ಥರ ಏನಿಲ್ಲ, ಒಂದು ಹೆಣ್ಣಿಗಾಗಿನೇ ಒಂದು ಮದ ಅನ್ನೋದು ಒಂದು ಆನೆಗಳಿಗೆ ಬರೋ ಒಂದು ವಿಷಯ. ಆ ಟೈಮಲ್ಲಿ ಇನ್ನೊಂದು ವಿಷಯ ಏನಂದರೆ, ಯಾವುದೇ ಒಂದು ಆನೆ ಬಂದರೂ ಒಂದು ಹೆಣ್ಣಾನೆ ಗುಂಪಿಗೆ ಸೇರ್ಕೊಬಿಡುತ್ತೆ. ಏನಕ್ಕಾದರೆ ಒಂದು ಹೆಣ್ಣಾನೆನೇ ಹುಡ್ಕೊಂಡು ಹೋಗಿರುತ್ತೆ ಅದು, ಆ ಹೆಣ್ಣ ಆನೆ ಗುಂಪಲ್ಲೇ ಇರುತ್ತೆ. ಒಂದು ವಿಷಯ ಹೇಳ್ಬೇಕಾದ್ರೆ ಇನ್ನೊಂದು, ಅದು ಒಂದೇ ಆನೆ ಜೊತೆ ಸಂಬಂಧ ಇಟ್ಕೊಳ್ಳುತ್ತೆ. ಇವಾಗ ಅದರಲ್ಲಿ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವರು ದೊಡ್ಡವರು ಹೇಳ್ಕೊಟ್ಟಿರೋದು ನಮಗೆ ಏನಂದರೆ, ನಮ್ಗಿಂತ ಮುಂಚೆ ಗೊತ್ತಿರೋರು ಹೇಳಿರೋದು ಏನಂದರೆ, ಒಂದು ಹೆಣ್ಣಾನೆನ ಅದು ನೋಡ್ಬಿಟ್ಟಿದೆ, ಇವಾಗ ಅದ್ರ ಜೊತೆ ಸಂಬಂಧವನ್ನು ಬೆಳೆಸ್ಬೇಕು. ಒಂದು ಗಂಡಾನೆ ಮದ ಬಂದಿರೋದು, ಅದೇ ಒಂದು ಹೆಣ್ಣಾನೆ ಆ ಸಂಬಂಧಗಳನ್ನ ನಾನು ಬೆಳೆಸಲ್ಲ ಅಂತ ಈ ಆನೆ ಜೊತೆ ಹೇಳ್ಬಿಟ್ರೆ, ಈ ಆನೆ ಅದೇ ಸ್ಪಾಟಲ್ಲಿ ಆನೆನ ಸಾಯಿಸ್ಬಿಡುತ್ತೆ ಅಂತೆ. ಅದೇ ಈಗ ಅದೊಂದು ಡೇಂಜರ್ ಆಗಿರೋ ವಿಷಯ. ಮದ ಬಂದಾಗ ಅದು ಹೆಣ್ಣಾನೆ ಅಂತ ಸಂಬಂಧ ನೋಡಲ್ಲ. ಆ ಮದ ಬಂದ ಟೈಮಲ್ಲಿ ಆ ಹೆಣ್ಣಾನೆ ಸಂಬಂಧ ಮಾಡಿಲ್ಲ ಅಂದರೆ ಆ ಹೆಣ್ಣಾನೆ ಸಮೇತ ಸಾಯಿಸ್ಬಿಡುತ್ತೆ ಅಂತೆ. ಅದೊಂದು ನಿಜವಾದ ಒಂದು ವಿಷಯ ಅದು. ಇನ್ನೊಂದು ವಿಷಯ ಏನಂದರೆ, ಆನೆಗಳು ಯಾವುದೇ ಒಂದು ಗಂಡಾನೆನ ನೋಡಿದ್ರೆ ಏನಕ್ಕೆ ಅಷ್ಟೊಂದು ಕೋಪ ಮಾಡ್ಕೊಳುತ್ತೆ ಅಂದರೆ, ಆ ಟೈಮಲ್ಲಿ ಆ ರಾಜ್ಯ ಅಂದರೆ ಇವಾಗ ಹೆಂಗೆ ಹೇಳೋದು ನಿಮಗೆ, ಒಂದು ಊರು ಅಂತ ಹೇಳಿದ್ರೆ ಆ ಊರು ಅವನ ಕೈಯಲ್ಲೇ ಇರುತ್ತೆ. ಮದ ಬಂತಂದರೆ ಆನೆದೇ ಆ ಊರು. ಆ ಟೈಮಲ್ಲಿ ಇನ್ನೊಂದು ಆನೆಗೂ ಮದ ಬಂತಂದ್ರೆ ಅದೆರಡಿಗೂ ಏನಾಗ್ಬೋದು, ನೀವು ಅದೆರಡು ಮಾಡುತ್ತೆ ಅಂತ ಕೇಳ್ಬೋದು. 2 ಆನೆಗೂ ಸಮ ಮದ ಬಂತು. ಇವಾಗ ಇವನಿಗೂ ಬಂದಿದೆ, ಇನ್ನೊಬ್ಬ ಕಾಡಾನೆಗೂ ಬಂದಿದೆ. ಅದರಲ್ಲಿ ಸೀನಿಯರು ಜೂನಿಯರ್ ಅಂತ ನೋಡುತ್ತೆ ಆನೆಗಳು. ಅಂದರೆ ದೊಡ್ಡ ಆನೆಗಳಿಗೆ ಮದ ಬಂತಂದರೆ ಇವುಗಳನ್ನ ಹೊಡೆದಾಕ್ಬಿಡುತ್ತೆ. ಏನಕ್ಕಂದರೆ ಇವುಗಳು ಸಣ್ಣ ಆನೆಗಳು. ಇವಾಗ ಇವನಿಗೆ ಒಂದು 20 ವಯಸ್ಸು ಅಂತ ಇಟ್ಕೊಳ್ಳಿ, ಆ ಆನೆಗೆ ಒಂದು 40 ಒಂದು ವಯಸ್ಸು, 50 ವಯಸ್ಸು ಇರ್ಬೋದು. ಆದರೆ ಆನೆಗೆ ಮದ ಬಂತಂದರೆ ಈ ಆನೆಗೂ ಮದ ಬಂದರೆ ಅದಕ್ಕೆ ಎರಡಕ್ಕೆ ಸಮ ಫೈಟ್ ಬಂದರೂ ವಿನ್ ಆಗೋದು ಹಳೆ ಆನೆನೇ. ಏನಕ್ಕಾದರೆ ಅವುಗಳಿಗೆ ತುಂಬ ಸತಿ ಮದ ಬಂದಿರುತ್ತೆ. ತುಂಬ ಆನೆಗಳನ್ನ
ಫೈಟ್ ಆಡಿರುತ್ತೆ, ತುಂಬ ಆನೆಗಳ ಜೊತೆ ಜಗಳ ಆಡಿರುತ್ತೆ. ಅದರಲ್ಲಿ ತುಂಬ ಅನುಭವ ಜಾಸ್ತಿ ಜಗಳದಲ್ಲಿ ಮದ ಬಂದ ಟೈಮಲ್ಲಿ. ಹಂಗಾಗಿ ಈ ಆನೆಗಳು ಹೊಸ ಆನೆಗಳು ಎದುರ್ಕೋಗ್ಬಿಡುತ್ತೆ. ಆ ಟೈಮಲ್ಲಿ ಹೊಡೆದಾಡಿ ಆನೆಗಳ ಪ್ರಾಣ ಹೋಗೋಕ್ಕೆ ಚಾನ್ಸು. ಬಿದ್ದೇದು ಓಡೋಗ್ಬಿಟ್ರೆ ಬದುಕೋಗ್ಬಿಡ್ತಾನೆ. ಇಲ್ಲಾಂದ್ರೆ ಅದನ್ನ ಆನೆಗಳಿಗೆ ಓಡಲ್ಲ, ಮದ ಬಂದ ಆನೆಗಳು ಓಡಲ್ಲ. ಹೊಡೆದಾಡಿ ಲಾಸ್ಟಿಗೆ ಯಾವುದಾದ್ರು ಒಂದು ಸತ್ತೋಗ್ಬಿಡುತ್ತೆ. ಇಲ್ಲಾಂದರೆ ಫುಲ್ ಏಟ್ ಮಾಡಿಕೊಂಡು ಸುಮ್ಮನೆ ಅದ್ರ ಪಾಡಿಗೆ ಅರ್ಧ ಬರ್ದಾಗಿ ಉಳ್ಕೊಬಿಡುತ್ತೆ. ಆ ಥರ ಒಂದು ಪರಿಸ್ಥಿತಿ ಬರುತ್ತೆ ಮದ ಬಂದ ಟೈಮಲ್ಲಿ. ನಿಮಗೆ ಅದೇ ನಾನು ಹೇಳ್ತಾ ಇರೋದು, ಮದ ಬಂದ ಆನೆಗೂ ನಾರ್ಮಲ್ ಆಗಿರೋ ಆನೆಯನ್ನು ನೋಡಿದ್ರೆ ಎದುರ್ಕೊಬಿಡುತ್ತೆ. ಏನಕ್ಕಾದ್ರೆ ಆ ಮದ ಸ್ಮೆಲ್ಲು ಹಂಗೆ. ಅದರಲ್ಲಿ ಏನಿದೆ ಅಂತ ಇದುವರೆಗೂ ಸ್ಪಷ್ಟವಾಗಿ ಯಾರು ಹೇಳೋಕ್ಕಾಗಲ್ಲ. ಏನಕ್ಕಾದರೆ ಮದ ಬಂದಿರೋ ಆನೆ ತುಂಬ, ಯಾವ ಆನೆ ನೋಡಿದ್ರು ಮುಖ ಕೊಡಲ್ಲ. ತುಂಬ ಅದರ ಕಣ್ಣು ಆಗಲಿ, ಇವಾಗ ಇವನಿಗೆ ಕರೆಕ್ಟಾಗಿ ನೋಡ್ಬೋದು. ಅಲ್ಲಿ ನಮ್ಮ ಆನೆಯನ್ನು ತೋರಿಸಿ ಕರೆಕ್ಟಾಗಿ ನೋಡ್ಬೋದು. ಆ ಪಾಯಿಂಟ್ ಏನು ಊದಿಲ್ಲ, ಅದು ಆ ಕಿವಿಯ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಇದೆಯಲ್ಲ, ಇದು ಇನ್ನೂ ಸೈಜ್ ಆಗಿಲ್ಲ, ಇನ್ನು ದಪ್ಪ ಬರುತ್ತೆ. ಯಾವ ಥರ ಅಂದರೆ ಇದು ಫುಲ್ಲು ದಪ್ಪಾಗಿ ಕಣ್ಣೆಲ್ಲ ಊದೋಗ್ಬಿಡುತ್ತೆ. ಈ ಪಾಯಿಂಟಲ್ಲೇ ಫುಲ್ ಊದ್ಕೊಂಡು ಮುಚ್ಕೊಬಿಡುತ್ತೆ. ನೋಡೋಕ್ಕೆ ಭಯಂಕರ ಆಗಿರುತ್ತೆ ಆವಾಗ ಆನೆ ಯಾವ ಥರ ಅಂದರೆ ನೋಡೋಕ್ಕೆ ಭಯಂಕರ. ನಾರ್ಮಲ್ ಈ ಥರ ಕಾಣಲ್ಲ ಆನೆ, ತುಂಬ ಭಯಂಕರ ಕೆಟ್ಟ ರೀತಿಲಿ ಕಾಣುತ್ತೆ. ಆ ಟೈಮಲ್ಲಿ ಸಾಕಿರೋ ಆನೆ ಕೆಲವೊಂದು ಆನೆಗಳು ಮನುಷ್ಯರನ್ನ ಸೇರಿಸ್ಕೊಬಿಡುತ್ತೆ. ಇನ್ನೊಂದು ಕೆಲವೊಂದು ಆನೆಗಳು ಮನುಷ್ಯರನ್ನ ಸೇರಿಸಲ್ಲ. ಆ ಟೈಮಲ್ಲಿ ಮಾವುತ ಕಾವಡಿನ ಸೇರಿಸಲ್ಲ. ಆ ಟೈಮಲ್ಲಿ ಚೈನ್ ಹಾಕಿ ಕಟ್ಟಾಕ್ಬಿಡ್ತೀವಿ ನಮ್ಮ ಮಾತು ಕೇಳಿಲ್ಲ ಅಂದರೆ. ಏನಕ್ಕಾದ್ರೆ ಹಂಗೆ ಕಟ್ಟಾಕ್ತೀವಿ ಅಂದರೆ ಆನೆಗಳು ಎಣ್ಣೆನ ಹುಡ್ಕೊಂಡೇ ಹೋಗ್ತಾ ಇರುತ್ತೆ, ಕಾಡಿಗೆ ಬಿಟ್ಟರು ಹೋಗ್ಬಿಡುತ್ತೆ. ಆ ಕಡೆಯಿಂದನೇ ಕಟ್ಟಾಕಿರ್ತೀವಿ. ಕಟ್ಟಾಕಿನೇ ಅದಕ್ಕೆ ನೀರು ಊಟ ಕೊಡ್ತೀವಿ, ಕಂಟ್ರೋಲ್ ಆಗತ್ತೆ ಅನ್ಕೊಂಡು. ಆದರೆ ಇನ್ನೊಂದು ವಿಷಯ ಏನಂದರೆ ಅವುಗಳಿಗೆ ಆ ಟೈಮಲ್ಲಿ ಅವುಗಳನ್ನ ಅವಿಗೆ ಮರ್ತೋಗಿರುತ್ತೆ. ಅಂದರೆ ಈ ಆನೆಗೆ ನಾನು ಆ ಇವನ ಒಂದು ಫ್ರೆಂಡು, ಇವನು ಮಾವುತ, ಅವ್ನು ಕಾವಡಿ ಅನ್ನೋದು ನಾವು ಮರ್ತೋಗಿರುತ್ತೆ ಆನೆಗಳು ಮದ ಬಂದರೆ. ಕೆಲವೊಂದು ಆನೆಗಳು ಮಾತ್ರ, ಕೆಲವೊಂದು ಆನೆಗಳು ಆ ಥರ ಅಲ್ಲ. ಎಣ್ಣಾನೆ ಇದ್ದರೆ ಪರವಾಗಿಲ್ಲ, ಕಂಟ್ರೋಲಾಗಿ ಇರುತ್ತೆ. ಅಂದರೆ ಎಣ್ಣಾನೆ ಇಲ್ಲ ಅಂದರೆ ತುಂಬ ಅದರ ಒಂದು ಕೋಪ ಅನ್ನೋದು, ಒಂದು ಆಕ್ರೋಶ ಅನ್ನೋದು ತುಂಬ ಕಠೋರವಾಗಿರುತ್ತೆ. ಆ ಟೈಮಲ್ಲಿ ಹೇಳೋಕ್ಕಾಗಲ್ಲ, ಏನು ಅಂತಲೂ ಹೇಳೋಕ್ಕಾಗಲ್ಲ. ಇಷ್ಟೇ ಈ ಮದದ ವಿಷಯ. ಇದನ್ನ ನಾನು ಸಿಂಪಲಾಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡು ಅರ್ಥ ಮಾಡ್ಕೊಂಡಿದ್ದೀರ ಅಂದ್ಕೊಂಡಿದ್ದೀನಿ. ಮದ ಅನ್ನೋದು ಏನಕ್ಕೆ ಬರುತ್ತೆ ಅಂದರೆ ಅದೇ ನಿಮ್ಗೆ ಗೊತ್ತಲ್ಲ, ಹೇಳಿದ್ದೀನಿ. ಒಂದು ಹೆಣ್ಣಿನ ಒಂದು ಸಂಬಂಧಕ್ಕಾಗಿಯೇ ಮದ ಬರೋದು ಅಷ್ಟೇ. ಏನು ಸಂಬಂಧ ಅಂತ ಮಾತ್ರ ಕೇಳಕ್ಕೆ ಹೋಗ್ಬೇಡಿ, ಅದು ಮಾತ್ರ ನಿಮ್ಗೆ ಗೊತ್ತಿರ. ಹಂಗೆ ಸಂಬಂಧ ಅಂದರೆ ಗೊತ್ತಿರುತ್ತೆ, ಅದನ್ನ ಮಾತ್ರ ಕೇಳಬೇಡಿ. ಅಷ್ಟೇ ಹೇಳೋಕ್ಕೆ ಇಷ್ಟಪಡೋದು. ಅಷ್ಟೇ ಗೆಳೆಯರೆ, ಈ ಮದದ ಮ್ಯಾಟ್ರೇ ಅದು ಅಷ್ಟೇ. ನೋಡ್ತಾ ಇರ್ಬೋದು ಲೈಟಾಗಿ ಬರ್ತಾಯಿದೆ. ಹಿಂಗಂದ್ರೆ ಬನ್ನಿ, ಈಗ ನಾ ತೋರಿಸ್ಕೊಟ್ಟೆ ಯಾವ ಥರ ಬರ್ತಾಯಿದೆ ಅಂತ ಕರೆಕ್ಟಾಗಿ ನೋಡಿ. ಈ ಒಂದು ಇಲ್ಲಿಗೆ ನೋಡಿ, ಇದು ಕಿವಿ ಅನ್ಕೋಬೇಡಿ ಯಾರಾದರೂ, ಅದೂ ಗೊತ್ತಿಲ್ಲ ಕೆಲವರಿಗೆ ಕಿವಿ ಎಲ್ಲಿದೆ ಅಂತ. ಅದ್ರ ಬಗ್ಗೆ ವೀಡಿಯೋ ಮಾಡೋಣ. ನೋಡಿ ಬರ್ತಾ ಇದೆ, ಇದಿಷ್ಟು ಬಂದು ಕಲೆ ಆಗಿರಿದೆ ಆನೆಗೆ. ಆ ಥರ ಒಂದು ಇದಾಗುತ್ತೆ, ನೋಡ್ತಾ ಇರ್ಬೋದು ನೋಡಿ. ಇವನಿಗೆ ಇವಾಗ ಸ್ಟಾರ್ಟ್ ಆಗಿರೋದಷ್ಟೇ, ತುಂಬ ವರ್ಷಗಳಿಂದ ಇವನಿಗೆ ಮದ ಅನ್ನೋದು ಬರ್ತಾ ಇತ್ತಿಲ್ಲ, ಇತ್ತೀಚೆಗೆ ಬರ್ತಾ ಇರೋದು. ಅದಿನ್ನು ಹಂಗೇ ಬಂದು ತುಂಬ ಇನ್ನು ತಿಕ್ಕಾಗಿ ಬರುತ್ತೆ. ಇವಾಗ ಲೈಟಾಗಿ ಬರ್ತಾ ಇದೆ, ಇನ್ನು ಜೋರಾಗಿ ಬರುತ್ತೆ. ಅದಿನ್ನು ತುಂಬ ಟೈಮ್ ಇರುತ್ತೆ. ಇವಾಗ ಲೈಟಾಗಿ ಈ ಕಡೆ ಸೈಡ್ ನೋಡ್ಬೋದು, ಈ ಕಡೆ ಸೈಡಿನೂ ನೋಡಿ ಕಾಣ್ತಾ ಇರ್ಬೋದು, ಲೈಟಾಗಿ ಬರ್ತಾ ಇದೆ. ಇನ್ನು ತುಂಬ ಇದಾಗಿ ಬರುತ್ತೆ. ಇವನಿಗೆ ಇವಾಗ ನಾರ್ಮಲ್ ಆಗಿದೆ, ತೊಂದರೆ ಇಲ್ಲ ಇವನಿಗೆ. ಅದು ಇವಾಗನೇ ಬರೋದು. ಈ ಥರ ಇವನಿಗೆ ತುಂಬ ವಯಸ್ಸಾಗಿದೆ, ಆದರೂ ಇವಾಗ ಒಂದು 20 ವರ್ಷದ ಆನೆಗೆ ಯಾವ ರೀತಿಯಲ್ಲಿ ಬರುತ್ತೆ, ಫಸ್ಟ್ ಗೀಡ ಬರುತ್ತೆ, ಅದು ಲೈಟಾಗೇ ಬರೋದು. ಅಂದರೆ ಸ್ವಲ್ಪನೇ ಬಂದು ಅಂದರೆ ಅದರ ಆ ಒಂದು ಕಣ್ಣಿನ ಮೇಲೆ ಒಂದು ಹೋಲ್ಸ್ ಇರುತ್ತೆ. ಆ ಹೋಲ್ಸಲ್ಲಿ ಆ ಒಂದು ಕೊಳೆ ಅನ್ನೋದು ಇರುತ್ತೆ. ಅಂದರೆ ಕೊಳೆ ಅಂತ ಹೇಳ್ತೀವಿ ನಾವು ಅದನ್ನ. ಅದು ಗಿಡ, ಅದು ನಿಧಾನವಾಗಿ ಬಂದು ಆಮೇಲೆ ಅದು ನೀರಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ನೋಡ್ತಾ ಇದೆ ಅಂದರೆ. ಸ್ವಲ್ಪ ರಿಯಾಕ್ಷನ್ ಚೇಂಜ್ ಆಗಿರುತ್ತೆ ಆನೆಗಳದ್ದು ಆ ಟೈಮಲ್ಲಿ. ಅದರ ಒಂದು ನಡೆಯೋದಾಗಲಿ, ಅದು ನೋಡೋದಾಗಲಿ ಒಂಥರ ವಿಚಿತ್ರವಾಗಿರುತ್ತೆ. ಏನಕ್ಕಾದ್ರೆ ಆ ಟೈಮಲ್ಲಿ ಆನೆಗಳು ತುಂಬ ಸ್ಟ್ರಾಂಗ್ ಅಂತ ಹೇಳ್ತಾರೆ ಕೆಲವೊಬ್ಬರು, ನಿಜವಾಗ್ಲೂ ಸ್ಟ್ರಾಂಗೇ. ಆ ಮದ ಬಂದ ಒಂದು ಕಾರಣದಿಂದನೇ. ನೋಡ್ತಾ ಇರ್ಬೋದು ನೀವು ಯಾವ ಥರ ಗುರಾಯಿಸ್ತಾ ಇದೆ. ಒಂದು ಆನೆ ಒಂದು ಕಿವಿನೇ ಅಲ್ಲಾಡ್ಸೋದೆ ಒಂದು ಫೋಕಸ್ ಮಾಡ್ತಾ ಇದೆ ಅಂದರೆ ಅದು ಅವನ್ನ ಅಬ್ಸರ್ವ್ ಮಾಡ್ತಾ ಇದೆ ಅಂತ ಅರ್ಥ. ಅಂದರೆ ಅದೊಂದು ಅದಕ್ಕೇನು ಹೇಳೋದು, ಒಂದು ಕೋಪ ಅನ್ನೋದು ರಿಯಾಕ್ಷನ್ ಅದರಲ್ಲಿ ಮೈಂಡಲ್ಲಿ ಇರುತ್ತೆ ಆ ಥರ. ಆದರೆ ಅಷ್ಟೊಂದು ಇದಾಗಿಲ್ಲ ಅಷ್ಟೇ. ನಾನು ಈ ಮದದ ಬಗ್ಗೆ ಅಷ್ಟು ನೀಟಾಗಿ ನನ್ನ ಕೈಲಿ ಹೇಳೋಕ್ಕಾಗಿಲ್ಲ. ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋಕ್ಕೆ ಸಿಗೋಣ. ಇಷ್ಟೇ. ಈ ಮದದ ಬಗ್ಗೆ ತುಂಬ ಜನ ಕೇಳ್ತಾ ಇರ್ತೀರ, ಅದಕ್ಕಾಗಿ ಒಂದು ವಿಡಿಯೋ ಮಾಡಿದೆ. ಕಾಯ್ತಾನೇ ಇದ್ದೆ ನಮ್ಮ ಮನೆಗೆ ಯಾವಾಗ ಮದ ಬರುತ್ತೆಪ್ಪ ಹೇಳೋಣ ಅಂತ. ದೇವ್ರ ಪುಣ್ಯದಿಂದ ಮದ ಬಂದುಬಿಡ್ತು, ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಬೆಲ್ಲನ್ನ ಒಂದೇಟು ಹೊಡ್ಕೊಂಡು ಹೋಗ್ಬಿಡಿ ಎಲ್ಲರೂ. ಅಷ್ಟೇ ನಾನು ಕೇಳೋಕ್ಕೆ ಇಷ್ಟಪಡೋದು. ದಯವಿಟ್ಟು ಸಪೋರ್ಟ್ ಮಾಡಿ. ಏನಕ್ಕಾದ್ರೆ ಈ ಥರ ವಿಡಿಯೋ ಎಲ್ಲ ಯಾರು ಹಾಕಲ್ಲ,
ಹಾಕಿರ್ತಾರೆ ಅಂದರೆ ಅರ್ಧ ಬರ್ಧ ಏನೇನೋ ಹೇಳಿ ಹಾಕಿರ್ತಾರೆ. ಆನೆನೇ ಇಟ್ಕೊಂಡು ಯಾರು ನೋಡಿ ಹಾಕಿರಲ್ಲ. ನಾನು ನಿಮಗೆ ನಮ್ಮ ಆನೆನೇ ತೋರಿಸ್ಕೊಂಡು ಎಕ್ಸಾಂಪಲಾಗಿ ಇಟ್ಕೊಂಡು ನಿಮ್ಗೊಂದು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮಿಂದನೇ ಇನ್ನು 4-5 ವೀಡಿಯೋ ಮಾಡೋಕ್ಕೆ ನಮಗೆ ಅವಕಾಶ ಸಿಗುತ್ತೆ. ನಿಮ್ಮ ಸಪೋರ್ಟಿಂದನೇ ಇನ್ನು 4 ವೀಡಿಯೋ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ದಯವಿಟ್ಟು. ಮತ್ತೆ ಸಿಗೋಣ ಒಂದು ಹೊಸ ವೀಡಿಯೋ ಜೊತೆ. ಇವಾಗ ಏನು ಮಾಡ್ತಿದ್ದಾನೆ ಅಂದರೆ ತಿಂತಾ ಇದ್ದಾನೆ. ಮತ್ತೆ ಸಿಗೋಣ ಗೆಳೆಯರೆ. ಬಾಯ್ ಗೆಳೆಯರೆ.